ತಂದೆಯೊಬ್ಬ ತನ್ನ ಸ್ವಂತ ಮಗಳ ಮೇಲೆ ಅತ್ಯಾಚಾರಗೈದಿದ್ದು ಮಾತ್ರವಲ್ಲದೆ ತನ್ನ ಸ್ನೇಹಿತನ ಜೊತೆಗೆ ತನ್ನದೇ ಮಗಳನ್ನು ಮಲಗಿಸಿರುವಂತಹ ನಾಚಿಕೆಗೇಡಿನ ನೀಚ ಕೃತ್ಯವೊಂದು ರಾಯಚೂರಿನಲ್ಲಿ ನಡೆದಿದೆ. ಹೌದು, 40 ವರ್ಷದ ಅಮರೀಶ್ ಮತ್ತು 33 ವರ್ಷದ ಶೀನು ಬಂಧಿತ ಆರೋಪಿಗಳು. ಸುಮಾರು 2 ವರ್ಷಗಳ ಕಾಲ ತಂದೆ ನಿರಂತರವಾಗಿ ತನ್ನ ಅಪ್ರಾಪ್ತೆ ಮಗಳ ಮೇಲೆ ದೌರ್ಜನ್ಯ ಎಸಗಿದ್ದು, ಯಾರಿಗೂ ಹೇಳದಂತೆ ಮಾತ್ರವಲ್ಲ, ಹೆತ್ತ ತಾಯಿಗೂ ವಿಷಯ ತಿಳಿಯಬಾರದೆಂದು ಮಗಳಿಗೆ ಬೆದರಿಕೆ ಹಾಕಿ ಬಾಯಿ ಮುಚ್ಚಿಸಿದ್ದ. ಇದರಿಂದಾಗಿ ಬಾಲಕಿ ಭಯ ಮತ್ತು ನೋವಿನಿಂದ ನೊಂದು ಹೋಗಿದ್ದಳು. ಅಷ್ಟೇ ಅಲ್ಲದೆ ಈ ರಾಕ್ಷಸ ತನ್ನ ಸ್ನೇಹಿತನೊಂದಿಗೆ ಸಹ ಮಗಳನ್ನು ಮಲಗಿಸಿದ್ದು, ಇದರಿಂದ ರೋಸಿ ಹೋದ ಬಾಲಕಿ ಪೊಲೀಸರ ಮೊರೆ ಹೋಗಿದ್ದಾಳೆ. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಇನ್ನು ಈ ಘಟನೆ ಸಮಾಜದಲ್ಲಿ ಆತಂಕ ಮೂಡಿಸಿದ್ದು, ಮಕ್ಕಳ ರಕ್ಷಣೆ ಹಾಗೂ ಕುಟುಂಬದ ಒಳಗಿನ ಹಿಂಸಾಚಾರ ತಡೆಯುವ ಬಗ್ಗೆ ಗಂಭೀರ ಚರ್ಚೆಗೆ ಕಾರಣವಾಗಿದೆ.